ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆರೋಗ್ಯ ಕ್ಷೇತ್ರದ ಯೋಜನೆಯ ಅನ್ವಯ ಫಲಾನುಭವಿಗಳಿಗೆ ಉಚಿತ ವೈದ್ಯಕೀಯ ತಪಾಸಣೆ ಮತ್ತು ಸಲಕರಣೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಕಾರ್ಯಕ್ರಮವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಕ್ಕರ್ಣಿಯಲ್ಲಿ ಫೆಬ್ರವರಿ 21ರಂದು ನಡೆಯಲಿದೆ. ಈ ಬಗ್ಗೆ ಉಡುಪಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಿರಂತರ ಚಾರಿಟೇಬಲ್ ಟ್ರಸ್ಟ್ ಕೊಕ್ಕರ್ಣಿಯ ಸ್ಥಾಪಕ ಅಧ್ಯಕ್ಷ ಕೆ ನಿರಂಜನ್ ಶೆಟ್ಟಿ ಅವರು, ನಿರಂತರ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಉಚಿತವಾಗಿ ನಡೆಯುತ್ತಿರುವ ಈ ಶಿಬಿರದಲ್ಲಿ ಫಲಾನುಭವಿಗಳು ಭಾಗಿಯಾಗಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಹೆಚ್ಚಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ತುಂಬಾ ಯೋಜನೆಗಳು ಆರೋಗ್ಯ ಕ್ಷೇತ್ರದಲ್ಲಿ ಇವೆ. ಆದರೆ ಹೆಚ್ಚಿನ ಯೋಜನೆಗಳು ಅನುಷ್ಠಾನದಲ್ಲಿ ಇಲ್ಲ. ನಿರಂತರ ಚಾರಿಟೇಬಲ್ ಟ್ರಸ್ಟ್ ಇದರ ಮೂಲಕ ಸಾಮಾಜಿಕ ಕಾರ್ಯಗಳು ಫಲಾನುಭವಿಗಳಿಗೆ ತಲುಪಿಸುವ ಒಂದು ಉದ್ದೇಶವನ್ನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ನಾನು ಗವರ್ನಮೆಂಟ್ ಕೆಲಸದಿಂದಾಗಿ ಬೆಂಗಳೂರಲ್ಲಿ ಸುಮಾರು 7 ಆಸ್ಪತ್ರೆಗೆ ನಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಿಟ್ಟು ಮನೆ ಈ ನಿರಂಜನ್ ಶೆಟ್ಟಿ ಅಂತ ಅವರೇ ಈ ಚಾರಿಟೇಬಲ್ ಟ್ರಸ್ಟ್ ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಇನ್ನೊಂದು ಕೊಕ್ಕರ್ಣಿಯ ಪ್ರಸಿದ್ಧ ಉದ್ಯಮಿಗಳು ಶ್ರೀಯುತ ಬಾಲಕೃಷ್ಣ ಹೆಗಡೆ ಅಂತ, ಹಾಗೆ ಇನ್ನೊರು ಉದ್ಯಮಿ ಕೊಕ್ಕರ್ಣಿ ಅವರು ಶ್ರೀಯುತ ಗುರುದತ್ತ ಅಡಿಗಾರ್. ಆತ್ಮೀಯ ನಿರಂತರ